ಓಂ ನಮೋ ವಾಸುದೇವಾಯ. ನೋಡಿ, ಇದು ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ಅಂತೇಳಿ ನಮ್ಮ ಬನ್ನೇರುಘಟ್ಟ ಕಾಡಿನಲ್ಲಿರುವಂಥ ತುಂಬ ಪ್ರಸಿದ್ಧವಾದಂಥ ಶ್ರೀ ವೀರಾಂಜನೇಯ ಸ್ವಾಮಿ, ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ಅಂತೇಳಿ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದಂಥ ತುಂಬ ಅದ್ಭುತವಾದಂಥ ವಿಗ್ರಹ. ನಾನು ಪ್ರತಿ ಹುಣ್ಣಿಮೆಗೆ ಇಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ. ಸುಮಾರು 5 ವರ್ಷಗಳಿಂದ ಕಾಲ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ನಾನು ಜನಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಒಮ್ಮೆ ಬನ್ನೇರುಘಟ್ಟ ಕಾಡಿನಲ್ಲಿರುವಂಥ ಈ ಸುವರ್ಣಮುಖ ಕ್ಷೇತ್ರಕ್ಕೆ ಬಂದು ಪರಮಾತ್ಮನ ಆಶೀರ್ವಾದ ಪಡೆದು ಹೋಗ್ಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಅದ್ಭುತವಾದಂಥ ದೇವಸ್ಥಾನ. ಇಲ್ಲಿ ಬಂದು ಸುಮಾರು ಜನಕ್ಕೆ ತುಂಬ ಒಳ್ಳೆಯದಾಗಿದೆ. ನಾನು ಅಷ್ಟೇ, ನಾನು 5 ವರ್ಷದಿಂದ ಯಾವುದೋ ಒಂದು ಕೆಲಸದ ಬಗ್ಗೆ ಹರಕೆ ಹೋಗ್ತಿದ್ದೆ. ಅದಾದಾಗಿಂದ ನನ್ನ ಜೀವನ ಪರ್ಯಂತ ಹುಣ್ಣಿಮೆ ದಿವಸ ನಾನು ಇಲ್ಲಿ ಅಭಿಷೇಕ ಮಾಡಿಸ್ತೀನಿ ಅಂತ ಬೇಡಿಕೊಂಡು ಪ್ರತಿ ಹುಣ್ಣಿಮೆಗೆ ನಾನು ಇಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಬರ್ತಾನೆ ಇದ್ದೀನಿ ಇವತ್ತರೆಗೂ. ತುಂಬ ಪವಿತ್ರವಾದ ಸ್ಥಳ. ಓಂ ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ.